ವೈದ್ಯಕೀಯ ಶ್ರೇಷ್ಠತೆಯನ್ನು ಕೊಂಡಾಡುವ ಉದ್ದೇಶದಿಂದ ಟೈಮ್ಸ್ ನೌ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಹೆಜಮಾಡಿ ಅವರಿಗೆ ಲೆಜೆಂಡ್ಸ್ ಇನ್ ಮೆಡಿಸಿನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ರಾಜ್ಯ ಸಚಿವ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಮತ್ತು ಭೂವಿಜ್ಞಾನ ಸಚಿವಾಲಯ, ಸಿಬ್ಬಂದಿ ಸಚಿವಾಲಯ, ಸಾರ್ವಜನಿಕ ಕುಂದುಕೊರತೆಗಳ ಮತ್ತು ಪಿಂಚಣಿ, ಅಣುಶಕ್ತಿ ಇಲಾಖೆ, ಬಾಹ್ಯಾಕಾಶ ಮತ್ತು ಸಿಎಸ್ಐಆರ್ ಉಪಾಧ್ಯಕ್ಷರಾದ ಡಾಕ್ಟರ್ ಜಿತೇಂದ್ರ ಸಿಂಗ್ ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಶಸ್ತಿ ಫಲಕವು ಡಾಕ್ಟರ್ ಹೆಜಮಾಡಿಯವರ ಕಾರ್ಯಕ್ಕಾಗಿ ಶ್ರೇಷ್ಠತೆ ಮತ್ತು ಕೃತಜ್ಞತೆಯನ್ನು ಸಂಕೇತಿಸುತ್ತದೆ. ಇದು ವೈದ್ಯಕೀಯ ಸಮುದಾಯ ಮತ್ತು ಸಮಾಜ ಎರಡನ್ನೂ ಗಮನಾರ್ಹವಾಗಿ ಪ್ರಭಾವಿಸಿದೆ. ಇವರ ಪ್ರಯತ್ನಗಳು ವೈದ್ಯಕೀಯ ಅಭ್ಯಾಸದ ಗುಣಮಟ್ಟವನ್ನು ಹೆಚ್ಚಿಸಿವೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅನೇಕರಿಗೆ ಸ್ಫೂರ್ತಿ ನೀಡಿದೆ ಎಂದು ಪ್ರಶಸ್ತಿ ಸಮಿತಿ ಹೇಳಿದೆ. ಡಾಕ್ಟರ್ ಜಿತೇಂದ್ರ ಸಿಂಗ್ ತಮ್ಮ ಭಾಷಣದಲ್ಲಿ ಮಾನವೀಯತೆಗೆ ತಮ್ಮ ಸೇವೆಯಲ್ಲಿ ಮತ್ತು ಮೀರಿದ ವೈದ್ಯಕೀಯ ವೃತ್ತಿಪರರ ಸಮರ್ಪಣೆಯನ್ನು ಗುರುತಿಸುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಿದರು. ಡಾಕ್ಟರ್ ಇಸ್ಮಾಯಿಲ್ ಹೆಜಮಾಡಿ ಅವರ ಅಚಲ ಬದ್ಧತೆ ಹಾಗೂ ಹಲವರಿಗೆ ಆಶಾಕಿರಣ ಹಾಗೂ ಸ್ಫೂರ್ತಿಯ ಬೆಳಕಾಗಿದ್ದಾರೆ ಎಂದು ಶ್ಲಾಘಿಸಿದರು. Mohammad Ismail joining us on stage up next. Let me now acknowledge and welcome Dr.